ಪುತ್ತೂರು ಪರ್ಲಟ್ಕದಲ್ಲಿ ಕಲೋಪಾಸನ 2021 ಕಾರ್ಯಕ್ರಮ ನಡೆದಿದೆ. ಎಸ್ಡಿಪಿ ಚಾರಿಟೇಬಲ್ ಟ್ರಸ್ಟ್ ಪ್ರಾಯೋಜಕತ್ವದಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ 3 ದಿನಗಳ ಕಾಲ ನಡೆಯುವ ಕಲೋಪಾಸನ 2021 ಸಾಂಸ್ಕೃತಿಕ ಕಲಾ ಸಂಭ್ರಮದಲ್ಲಿ ನಿನ್ನೆ ಶ್ರೀ ಸಾಲಿಗ್ರಾಮ ಮೇಳದವರಿಂದ ಚಿತ್ರಾಕ್ಷಿ ಕಲ್ಯಾಣ, ಮೀನಾಕ್ಷಿ ಕಲ್ಯಾಣ ಯಕ್ಷಗಾನ ನಡೆಯಿತು. ಕಾರ್ಯಕ್ರಮದಲ್ಲಿ ಅನೇಕ ಯಕ್ಷಪ್ರಿಯರು ಪಾಲ್ಗೊಂಡು ಯಕ್ಷಗಾನವನ್ನ ಕಣ್ತುಂಬಿಕೊಂಡರು. ಅಪಾಯ ಉಂಟು, ತೊಂದರೆ ಆಗುತ್ತದೆ ಅಂತ ಯೋಚನೆ ಮಾಡಿ ನನಗೊಂದು ಒಳ್ಳೆ ಗಂಡನ್ನ ಹುಡುಕಿ ಮದುವೆ ಮಾಡಿಸಿದ್ರು ಮಗ. ಮದುವೆ ಆಯ್ತಾ? ಹೌದು ಮಗ. ಹೇಗಿದ್ದ ನಿನ್ನ ಗಂಡ? ಓ, ಗಂಡ ಅಂದ್ರೆ ಗಂಡ ಮಗ. ಹೌದಾ? ಒಂದೇ ಒಂದು ದುರಭ್ಯಾಸ ಇಲ್ಲ, ಬಹಳ ಚಂದಿದ್ದ. ಚಂದವ? ಅಂದ್ರೆ ಚಂದ. ಎಷ್ಟು ಚಂದವೋ? ಅಯ್ಯೋ, ಇದು ಕೊರಲು ನಾಯಿದ ಬೇಡ, ನಿನಗೆ ಆಗ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ ಆ ಶಬ್ದ. ಅಷ್ಟು ಚಂದ ಮಗ. ಬಣ್ಣ ಅಂದ್ರೆ ಎಂತ? ಎಂತ ಬಣ್ಣ? ಸುಬ್ಬಣ್ಣ. ಅಲ್ಲ, ಸುಬ್ಬಣ್ಣ ಅಂದ್ರೆ ಯಾವ್ದದು? ಒಳ್ಳೆ ಬಣ್ಣ, ಒಳ್ಳೆಯ ಬಣ್ಣ. ಮತ್ತಿನ್ಯಾರೂ ಅವನನ್ನು ನೋಡುವುದಿಲ್ಲ, ಅಷ್ಟು ಒಳ್ಳೆ ಬಣ್ಣ. ಅಂದ್ರೆ ತೊಳೆದಿಟ್ಟ ಯಜ್ಞೇಶ್ವರ. ಸುಮ್ಮನೆ ಅಷ್ಟು ಕಪ್ಪ? ಅಷ್ಟು ಕಪ್ಪಾದ್ರೂ ಹೊಲ್ಲೆಲ್ಲ ಎಲ್ಲ ಅಲ್ಲೂ ಬಾಯಿ ಒಳಗೆ ಇಲ್ಲಾಗಿತ್ತು ಅವನಿಗೆ. ಬಾಯಿಗಿಂತ ಹೊರಗಿದ್ದ ಹೊಲ್ಲೇ ಹೆಚ್ಚಿತ್ತು ಅವನಿಗೆ. ಹೌದೌದು, ಹಾಗೆ ಯಾರು ಹತ್ತಿರ ಬರುವುದಿಲ್ಲ ನನ್ನ ಬಿಟ್ಟರೆ ಅವಾಗ. ಹೌದಾ? ಬಿಳಿಯಾದ ಹಲ್ಲುಗಳು. ಹೌದು, ಕಾಣುದು ಅದೊಂದೇ ನೋಡು ಸತ್ಯಕ್ಕೂ. ಮತ್ತೆ ಬಿಳಿ ಯಾವುದು ಕಾಣುವುದಿಲ್ಲ. ಕತ್ಲಲ್ಲಿ ನಿಲ್ಲಿಸಿದ್ರೆ? ಕತ್ಲಲ್ಲಿ ನಿಲ್ಸಿದ್ರೆ ಕಾಣುದು ಹಲ್ಲು. ಬೆಳಕಲ್ಲಿ ನಿಲ್ಸಿ ಇವನ್ನೇ ಹುಡುಕ್ಬೇಕು, ಬೆಳಕು ತಗೊಂಡು ಅವನು. ಹಾಗೆ? ಹೌದಪ್ಪ. ಅಷ್ಟು ಬಿಡಜ್ಜಿ. ನಮ್ಮಲ್ಲಿ ಕಾಯಿ ಹರಿಲಿಕ್ಕೂ ಬೇರೆ ಎಂತ ಬೇಡ. ಅವನು ಅಡ್ಡ ಮಲಗಿರಾಯ್ತು, ಹೀಗೆ ಕಾಯಿ ತುಳಿದ್ರಾಯ್ತು ಮಗ. ಏನು ಸಂಶೋಧನೆ ನಿನ್ನದ್ದು ಅಂತ. ಹೌದು ಮಗ, ಉಳಿತಾಯ. ಬಿಡಜ್ಜಿ, ಬಣ್ಣ ಎಂತದಕ್ಕೆ ಬೇಕು ಹೇಳು? ಹೌದು, ಗುಣ ಒಳ್ಳೇದಿದ್ರೆ ಆಯ್ತು. ಹೌದು ಮಗ. ಮತ್ತೆ ಒಳ್ಳೆ ದುರ್ಗುಣಗಳಿಲ್ಲದೆ ಒಂದೇ ಒಂದು ದುರಭ್ಯಾಸ ಇಲ್ಲ ಅವನಿಗೆ. ಆ ಮಟ್ಟಿ ನೀ ಪುಣ್ಯವಂತ. ಮತ್ತೆ ಎಂತ ಒಳ್ಳೆ ಗಂಡ ಸಿಕ್ಕಿದೆ ನಿನಗೆ? ಹೌದು ಮಗ, ಒಳ್ಳೆ ರೀತಿ ಸಂಸಾರ ಸಾಗ್ತಾ ಇತ್ತು. ಏನು ದುರಭ್ಯಾಸ ಇಲ್ಲ? ಏನೇನು ಇಲ್ಲ. ಆಗಲಿ. ಎಲ್ಲೋ ಅಪರೂಪಕ್ಕೆ ನೀರುಳ್ಳಿ ತಿಂತಿದ್ದ ಬಿಟ್ರೆ